ಸಾತ್ಯಕ್ಕೆ ಮೊದಲಾಗಿ ವಂದಿಸಿಕೊಂಡಿದ್ದೇನೆ ಸ್ವಾಮಿ. ಶುಭವಾಗಲ್ಲ. ಗುರುಭ್ಯೋ ನಮಃ. ಒಳ್ಳೆಯದಾಗಲಿ ಶಿಷ್ಯೋತ್ತಮ. ದೇವಾ, ಯುದ್ಧ ಆರಂಭವಾಗಿದೆ. ಒಂದು ತುದಿಯಲ್ಲಿ ಯುದ್ಧವನ್ನು ಮಾಡುತ್ತಾ ಇದ್ದೆ, ಅಲ್ಲಿಗೆ ನಿಮ್ಮ ಧ್ವನಿ ಕೇಳಿಸಿತು. ತಕ್ಷಣವೇ ರಥವನ್ನು ಈ ಕಡೆ ಹಾರಿಸಿದ್ದೇನೆ. ದೇವಾ, ಯಾವ ಕಾರ್ಯವೇ ಆಗಿರಲಿ, ಹೇಳಿದಂತಾದ್ರೆ ಕ್ಷಣ ಮಾತ್ರದಲ್ಲಿ ಮಾಡಿ ಪೂರೈಸಿಕೊಡ್ತೇನೆ. ಅಪ್ಪಣೆ ಆಗಲಿ, ಆಶೀರ್ವಾದ ಮಾಡಿ. ನಿನ್ನ ಮೇಲೆ ಅತಿಯಾದಂತಹ ಭರವಸೆಯನ್ನಿಟ್ಟುಕೊಂಡೇ ನಿನ್ನನ್ನು ಬರ ಹೇಳಿದ್ದು ನಾವು. ಯಾಕೆ? ರಣಕಣಕ್ಕೆ ಕರ್ಣ ಬಂದಿದ್ದಾನೆ. ಓಹೋ, ಅಮೋಘವಾದಂತಹ ಅಸ್ತ್ರವನ್ನು ಧರಿಸಿಕೊಂಡೇ ಬಂದ ಕಾರಣ ನಾವು ರಣಕಣದಲ್ಲಿ ಅವನ ಎದುರು ಹೋಗುವುದಕ್ಕಾಗುವುದಿಲ್ಲ. ಅದಕ್ಕಾಗಿ ಪಾರ್ಥನನ್ನು ಹಿಂದೆ ಬಿಟ್ಟಿದ್ದೇವೆ ನಾವು. ಹಾಗಿದ್ರೆ ಅವನನ್ನು ಜಯಿಸುವುದಕ್ಕೆ ಯಾರು ನೀನು ಹೋದೆ ಅಂತ ಆದ್ರೆ ಅಸ್ತ್ರ ಪ್ರಯೋಗ ಆಗುವುದಿಲ್ಲ. ಆ ಅಸ್ತ್ರ ಪ್ರಯೋಗಿಸುವುದಿಲ್ಲ ಅಂತ ಆದ್ರೆ ಅವನನ್ನು ಸೋಲಿಸುವುದಕ್ಕೆ ನಿನಗೆ ಕಷ್ಟ ಇಲ್ಲ. ಅಂತಹ ಕರ್ಣನನ್ನು ರಣಕಣದಲ್ಲಿ ಸೋಲಿಸಿ ಬರಬಹುದು. ಯುದ್ಧ ಭೂಮಿಯಲ್ಲಿ ಕರ್ಣನಲ್ಲಿ ಯುದ್ಧ ಮಾಡುವುದಕ್ಕೆ ಈ ಹೊತ್ತಿನಲ್ಲಿ ನಾನೇ ಸಮರ್ಥ ಎಂಬುದಾಗಿ ನೀವು ಮತ್ತು ನನ್ನ ಗುರುಗಳು ತೀರ್ಮಾನ ಮಾಡಿದ್ದಾದ್ರೆ ಅದು ನನಗೆ ಆಶೀರ್ವಾದ ಇದ್ದ ಹಾಗೆ. ಏನೇ ಆಗಿರಲಿ, ಆ ಕರ್ಣನ ಅಡಗಿಸಿ ಬರ್ತೇನೆ. ಕೊಡಿ ಆಶೀರ್ವಾದ. ರಣಕಣದಿಂದ ತೆಗೆದು ಬಿಸಾಡಿ ಬಾ. ಹೋಗು.
ಏನು ಮಾಡೋಣ ಹೇಳು? ಏನು ಇಲ್ಲದಂತ ಕರ್ಣ ಎಲ್ಲವನ್ನು ಸಾಧಿಸಿಕೊಂಡಿದ್ದಾರೆ. ಈ ಹೊತ್ತಿಗೆ ಅದನ್ನು ಎಣಿಸಿದಾಗ ಒಂದೊಮ್ಮೆಗೆ ಹೆಮ್ಮೆ ಆಗ್ತಾ ಉಂಟು. ಆದ್ರೆ ಏನು ಮಾಡೋಣ? ದುರ್ಬುದ್ಧಿಯ ಪಿಂಡವಾಗಿ ಕುಲದಾರುಣಿಗೆ ಬಂದೆಯ ಕೌರವರಿಗೆ ಬೇಡದ್ದು ಹೇಳಿಕೊಟ್ಟು ಇಷ್ಟು ಬೆಳೆದಿದ್ಯಾ? ಹೀನ ಕುಲದಲ್ಲಿ ಹುಟ್ಟಿದ ತಂದೆನು ಹಿಂದೆ ಯಾಕೆ ಸೂತಪುತ್ರ ಎನ್ನುವ ಹಾಗೆ ಅಡಿಗಡಿಗೆ ಹಂಗಿಸ್ತಾ ಇದ್ದಿ. ಹೌದು. ಆದ್ರೆ ಕರ್ಣ ಆ ಸೂತಪುತ್ರ ಎನ್ನುವಂತಹ ಮಾತನ್ನು ಕೇಳಿ ಕೇಳಿಯೇ ಇಷ್ಟರವರೆಗೆ ಪ್ರವರ್ಧಮಾನಕ್ಕೆ ಪ್ರಾಬಲ್ಯಮಾನಕ್ಕೆ ಬಂದಿದ್ದಾನೆ ಎನ್ನುವಂತಹ ಹೆಮ್ಮೆ ನನಗುಂಟು. ಆದ್ರೆ ಒಬ್ಬನ ಬಗ್ಗೆ ನಾವು ವಿಮರ್ಶೆ ಮಾಡಬೇಕು ಅಂತಾದ್ರೆ ನಮ್ಮ ಹುಟ್ಟನ್ನು ನಾವು ಆಲೋಚನೆ ಮಾಡಬೇಕು. ಯಯಾತಿ ಮಹಾರಾಜರ ಶಾಪದಿಂದಲಾಗಿ ರಾಜತ್ವ ಇಲ್ಲದಂತಹ ಯದುವಂಶದಲ್ಲಿ ಹುಟ್ಟಿದವ ನನ್ನ ಹುಟ್ಟಿನ ಬಗ್ಗೆ ವಿಮರ್ಶೆ ಮಾಡ್ತೀಯನೋ? ಮಹಾವೀರ ನೀನು ಕುರುದಾರುಣಿಯಲ್ಲಿ ಯುದ್ಧದಲ್ಲಿ ಏನಾದ್ರೂ ಮಾಡ್ತೀನಿ ಅಂತ ನಾನು ಆಲೋಚನೆ ಮಾಡಿದ್ರೆ ಬಾಯಲ್ಲಿ ಕೊಚ್ಚುತ್ತಾ ಇದ್ದಿ. ಹೌದು. ಸಾಮರ್ಥ್ಯ ಉಂಟು ಅಂತಾದ್ರೆ ಭುಜಬಲದಲ್ಲಿ ರಾಜತ್ವವಿಲ್ಲ. ಯಯಾತಿಯಿಂದ ಶಾಪ ಸಿಕ್ಕಿದೆ ಸತ್ಯ. ಆದ್ರೆ ಬಲರಾಮ ಕೃಷ್ಣರು ಮತ್ತೊಮ್ಮೆ ನಾಡನ್ನು ನಿರ್ಮಿಸಿದ್ದಾರೆ, ಅರಸರಾಗಿ ಮೆರೆಯುತ್ತಿದ್ದಾರೆ. ಹಾಗಾಗಿ ಹೇಳ್ತಿದ್ದೇನೆ, ಇಂದಿನ ದುರಂಗದಲ್ಲಿ ನೀನು ನಾಡ ನೋಡೋಣ.
ಅಬ್ಬಬ್ಬಾ! ಕರ್ಣನ ಸಾಹಸಕ್ಕೆ ಮೆಚ್ಚಲೇಬೇಕು. ಯುದ್ಧ ಮಾಡಿದ ಕೈ ಸೋತ ತಕ್ಕ ಬಿಸಾಡಿದ್ದೇನೆ. ಉರುಳಿ ಉರುಳಿ ಹೋಗಿ ಬಿದ್ದಿದ್ದಾರೆ. ಮುಂದೇನಾಗ್ತದೆ ನಿರೀಕ್ಷೆಯಲ್ಲಿರೋದು.